పూజారి అందులో ముగ్గురు ఇట్లా అయ్యారు అట్లా దివ్య హస్తాడు ఆత్మీయమైన శ్రీ చంద్రశేఖర్ వచ్చినారు సుధాకర్ గారు శుభాకాంక్షలు ಉದ್ಯಮಿ ಜಿ ಮೊಹಮ್ಮದ್ ಅತ್ಯಂತ ಸಂತೋಷವಾಗ್ತದೆ. ಜಯಂತ್ ಒಬ್ಬ ಯುವಕನಾಗಿದ್ದುಕೊಂಡು ತಮ್ಮ ಪ್ರಾಮಾಣಿಕ ಮತ್ತು ಬದ್ಧತೆ ಜೊತೆಯಲ್ಲಿ ತಮ್ಮ ತಂದೆ ತಾಯಂದಿರ ಗುರು ಹಿರಿಯರ ಮತ್ತು ಊರವರ ವಿಶೇಷ ಸಹಕಾರ ಪಡೆದುಕೊಂಡು ತಮ್ಮದಾದ ಸ್ವಂತ ಬ್ರ್ಯಾಂಡಿನ ಆ ಒಂದು ವರ್ಕ್ಶಾಪ್ ಅನ್ನು ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿಗೊಳಪಟ್ಟು ತನ್ನ 2ನೇ ಬ್ರ್ಯಾಂಚನ್ನು ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಬಹುಶಃ ಇವರು ಯಾವ ಒಂದು ಬ್ರಾಂಚ್ ಪ್ರಾರಂಭ ಮಾಡಿದಾರ ಅದು ಅತ್ಯಂತ ಯಶಸ್ವಿಯಾಗಿ ಸರ್ವರು ಕೂಡ ಅದನ್ನು ಮೆಚ್ಚುವಂಥ ಒಂದು ವಿಶೇಷವಾದ ಒಂದು ಘಟಕವಾಗಿ ಮೇಲೆ ಬರಲಿ ಮತ್ತು ಮುಂದಿನ ದಿನಗಳಲ್ಲಿ ಕಿಚನ್ಗಳನ್ನ ಬೇರೆ ಬೇರೆ ಬ್ರಾಂಚ್ಗಳು ಫ್ರಾಂಚೈಸ್ಗಳು ಈ ರಾಜ್ಯದ ಉದ್ದಗಲಕ್ಕೂ ಪ್ರಾರಂಭ ಮಾಡಲಿ ಅಂತ ನಾನು ಶುಭಾಶಯವನ್ನು ಸಲ್ಲಿಸಿಕೊಂಡರು. 2ನೇದಾಗಿ ಎಲ್ಲರ ಪರವಾಗಿ ಜಯಂತ್ ಮತ್ತು ಅವರ ತಂಡವನ್ನು ನಾನು ಅಭಿನಂದಿಸ್ತೇನೆ. ಒಬ್ಬ ಯುವಕರು ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಭಾಳ ನಿಷ್ಠೆಯಿಂದ ತನ್ನ ಕೆಲಸ ನಿರ್ವಹಿಸಿದಲ್ಲಿ ಯಾರಿಗೂ ಕೂಡ ಸಮಯ ಯಶಸ್ವಿ ಆಗ್ತಂತೇಳಿ ಜಯಂತ್ ಒಂದು ನಿರ್ದೇಶನ. ಸೊ ಯುವಕರು ಯಾರಿದ್ದಾರೆ ಬಹುಶಃ ಮುಂದೊಂದು ಹೋಗ್ಬೋದು ಅಂತ ಹೇಳಿದರೆ ಆಲೋಚನೆ ಮಾಡಿದರೆ ಜಯಂತ್ ಅವರನ್ನು ನೋಡಿ ಭಾಳಷ್ಟು ಕಲಿಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಇವತ್ತು ಎಲ್ಲರಿಗೊಂದು ಪ್ರೇರಣಾ ಶಕ್ತಿಯಾಗಿ ಬಹುಶಃ ಇದನ್ನು ನೋಡಿಕೊಂಡು ಭಾಳಷ್ಟು ಯುವಕ ಜನರು ತಮ್ಮದೇ ವ್ಯಾಪಾರ ಪ್ರಾರಂಭದ ಅವಕಾಶ ಪಡೆಯುತ್ತಾಗಲಿ ಕಿಚನ್ಗಳು ಬಹುಶಃ ಎಲ್ಲರಿಗೂ ಮೆಚ್ಚುವಂಥ ಒಂದು ಸಂಸ್ಥೆಯ ಮೇಲೆ ಬರಲಿ ಅಂತ ಹೇಳಿಕೊಂಡು ಬಹುಶಃ ಜಯಂತ್ ಅವರಿಗೆ ನಾನು ಶುಭಾಶಯ ಸಲ್ಲಿಸಿ ಬಹುಶಃ ಎಲ್ಲ ನಮ್ಮ ದೇವರ ಆಶೀರ್ವಾದವನ್ನು ಬೇಡಿಕೊಂಡು ಉದ್ಘಾಟಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಮದಿಮಲ್ಲ ಒಂಜಿ ಮಂಟಪದ ಬಣ್ಣ ಮದಿಮಲ್ಲ ಅಲಂಕಾರ ಅಲುಪುರಿಗೆ ಆ ಬಣ್ಣ ಒಂದು ಮದಿಮಲ್ಲ ಅಲುಪುವರಿಗೆ ಅಂಚಿನ ನಮ್ಮ ಇಲ್ಲು ಕಟ್ಟಡಲ್ಲ ಐದುಲೈ ಒಂಜಿ ಕಟ್ಟಡ ಕಟ್ಟಡಲ್ಲ ಐದುಲೈಡ್ ಅಕುಲು ಮತ್ತು ನಚ್ಚಿನ ಮಾತ ದೈವ ದೇವರೆಲ್ಲ ಅಕಲು ಇಲ್ಲದ ಆರಾಧನೆ ಮಲ್ಪ ನಚ್ಚಿನ ಅಪ್ಪೆ ಮಂತ್ರ ದೇವತೆಲ್ಲ ಪರಿವಾರ ದೈವರ್ಗ ಪ್ರಾರ್ಥನೆ ಮತ್ತೊಂದು ಕಡಲ ಬಡಿಕ ನೆಲೆಯಾದ ಒಂದಿಸೊಂದು ತುಳುವನಾಡದ ಮನ್ನಡು ನಚ್ಚಿನ ಮಾತ ದೈವ ದೇವರೆಲ್ಲ ಸುಗಿತೊಂದು ಇಂಥ ಸಂಸ್ಥೆಗೆ ಶುಭಾರಾಡು ಪರ ನೆಲೆಟ್ಟು ಈ ಸಭೆಲೆ ಹೆಸರು ಬತ್ತಿಂಚಿನ ಈಗಲ ಜಿತೇಂದ್ರ ಕೊಟ್ಟಾರರು ಭಾಜಪದ ಬೇತೆ ಬೇತೆ ವರ್ಗಿಂಡು ಕೆಲಸ ಬಂದ ಬೇತೆ ಬೇತೆ ಉದ್ಯಮನ ಮತ್ತೊಂದು ನಚ್ಚ ಅವೇಂದು ಜನಗಳಿಗೆ ಕೆಲಸ ಕೊರ ನಚ್ಚಿನ ಒಂಜಿ ನಮ್ಮ ಜಿತೇಂದ್ರ ಕೊಟ್ಟಾರಲು ನಮ್ಮೊಟ್ಟಿಗೆ ಬತ್ತು ಸೇರಿದ್ದೇವೆ ಕಿಚನ್ ನೋಡಿದೇವಿ ಶುಭ ಆರಂಭದಲ್ಲಿ ನಟು ಅರೇ ಈ ಸಂದರ್ಭದಲ್ಲಿ ನಿಖಲ ಮಾಧ್ಯಮ ಪರವಾದ ಜಯಂತ್ ಕುಟುಂಬಸ್ಥರ ಪರವಾದ ಆತ್ಮೀಯವಾದ ಸ್ವಾಗತ ಬಂದದಲ್ಲಿ ನಮ್ಮ ಜಿತೇಂದ್ರ ಕೊಟ್ಟ ಜಯಂತ್ ಕಾಪಿಗಾರನಾಗಲ ಅವಧಿ ಕುಟುಂಬಸ್ಥರ ಅದು ಕೈಗೊಟ್ಟು ನಮ್ಮ ರಾಜಕೀಯ ನಾಯಕರಾದ ಉನ್ನತ ಭಾಗ ನಮ್ಮ ಮಾತರಿಗಳಿಂದ ಸಹಕಾರ ಮತ್ತು ನಂಚಿನ ಈ ಕಾರ್ಯಕ್ರಮ ಈಗಲ ಭವನ ಕೊಲ್ಲೇರು ಉಳ್ಳಾಲ ಭಾಗದ ಕ್ರಿಯಾಶೀಲ ಮಹಿಳೆಯಾದ ಕೆಲಸ ಮತ್ತು ನಂಚಿನ ಉಳ್ಳಾಲ ನಗರ ಸಭೆಯ ಕೌನ್ಸಿಲರ್ ನಂಚಿನ ಭವನ ಕೊಲ್ಲೇರು ಅದರಲ್ಲಿ ಸಂದರ್ಭ ಆತ್ಮೀಯವಾದ ಸ್ವಾಗತವನ್ನು ಅಂಚನೆ ಬಿಜೆಪಿ ಯುವ ಮೋರ್ಚಾದ
ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾದ ಉತ್ಸಾಹಿ ತರುಣಾಗಿ ಪುರಂಚನ ನನ್ನ ಮಿತ್ರ ಎಲೆಂಚಿನ ಸಚಿನ್ ಬೋರೆ ನೆರವೇರಿಸಿದ ಸ್ವಾಗತ ಮಾಡಿದರೆ ಅದಕ್ಕೆ ಬ್ರಹ್ಮಶ್ರೀ ಜಿಲ್ಲಾ ವೇದಿಕೆಯ ಕೋಶಾಧಿಕಾರಿಯಾದ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೂಸಪ್ಪ ಪೂಜಾರಿ ಹಮ್ಲ ಮುಗರುಲ್ಲೇರು ಅರೆಲ್ಲ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಾಡಿದ್ರೆ ಜಯಂತ್ ಕಾಪಿಗಾಡುಲ್ಲೇರು ಸಹೋದರನಾಗಲಿ ಅಕ್ಕಳು ಕೋಟಿ ಚೆನ್ನೈ ಅಲ್ಲ ಮೆಕ್ಕಿಬಲೆ ಏನು ಗೊತ್ತಾಗ್ತದೆ ಅಕ್ಕಳು ಫ್ರೆಂಡ್ಸ್ ಆಗಲಿ ಕಡೆ ಹೋಗ್ತೀನಿ ಆದ್ದರಿಂದ ಅಷ್ಟು ಪಡೆದ ಗಂಧ ಪುಸ್ತಕ ಪುಣಚಿನ ಕ್ಷೇತ್ರವಾದ ಬೆಳಗಾವಿ ಕೂಡ ಕಾಪಿಗಾಡ ಈಗ ಮಂತ್ರದೇವರ ಚಾಕಿರಿ ಮಾಡಿದ ನಚ್ಚಿನ ಶ್ರೀ ಪ್ರಶಾಂತ್ ಕಾಪಿಗಾಡ ನರೇಂದ್ರ ಈ ಸಂದರ್ಭ ಆತ್ಮೀಯವಾದ ಸ್ವಾಗತ ಮಾಡಿದ್ದಾರೆ ಅಂಚನೆ ಟೀಚರ್ ವರ್ಗ ಮಾಲಕರ ಹೆಚ್ಚಿನ ಜಯಂತ್ ಅರ್ನನೇ ಕಾರ್ಯಕ್ರಮ ಇವತ್ತು ಅತ್ಯಂತ ವೇಗದಲ್ಲಿ ಬೆಳೀತಾ ಇರ್ತಕ್ಕಂಥ ಈ ಮಂಗಳೂರಲ್ಲಿ ಏನು ವಾಣಿಜ್ಯ ಮತ್ತು ವಸತಿ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಸಂಸ್ಥೆಯಲ್ಲಿ ನಾನು ಕೂಡ ಒಬ್ಬ ಆದದ್ರಿಂದ ವಸತಿ ಅಂದರೆ ಮನೆ ಕಟ್ಟುವಂಥ ಅಪಾರ್ಟ್ಮೆಂಟ್ಸ್ಗಳು ತುಂಬ ಸಂಖ್ಯೆಯಲ್ಲಿ ಬರ್ತಾ ಇದೆ. ಪ್ರತಿಯೊಬ್ಬರು ಒಂದು ಮನೆಯನ್ನು ಖರೀದಿ ಮಾಡಿದಾಗ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಅಡುಗೆ ಮನೆ. ಅಂತಹ ಅಡುಗೆ ಮನೆಯ ವಿನ್ಯಾಸವನ್ನು ಮಾಡಿಕೊಡ್ತಕ್ಕಂಥ ಅದರಲ್ಲೂ ಅತ್ಯಂತ ಗುಣಮಟ್ಟದಲ್ಲಿ ಮತ್ತು ಅತ್ಯಂತ ಇಕಾನಮಿ ಬಜೆಟ್ ಅಂದರೆ ಏನು ಅತ್ಯಂತ ಸಣ್ಣ ದರದಲ್ಲಿ ಕೊಡುವಂಥ ಒಂದು ಸಂಸ್ಥೆಯಾಗಿ ಕಿಚನ್ ವರ್ಲ್ಡ್ ಬಂದಿದೆ. ಇವತ್ತು ಮಂಗಳೂರಿನ ಹೃದಯ ಭಾಗದಲ್ಲಿ 2ನೇ ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಖಂಡಿತವಾಗಿ ಇವತ್ತು ಈ ನಿಮ್ಮ ಸೇವೆಯ ಮುಖಾಂತರ ಮಂಗಳೂರಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ತುಂಬ ಉಪಯುಕ್ತವಾಗಿರುವಂಥ ಒಂದು ವ್ಯವಸ್ಥೆಯನ್ನು ಈ ಕಿಚನ್ ವರ್ಲ್ಡ್ ಮುಖಾಂತರ ಮಾಡ್ತೀರಿ ಅಂತ ನನಗೆ ತಿಳಿದು ತುಂಬ ಸಂತೋಷ ಆಯಿತು. ಇಂತಹ ಉದ್ದಿಮೆಯನ್ನು ನಮ್ಮ ಯುವಕರು ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಯಶಸ್ಸು ಬರುತ್ತೆ. ವ್ಯಾಪಾರ ಅಂತ ಹೇಳಿದ್ರೆ ಅದು ನಾವು ಒಬ್ಬ ಗ್ರಾಹಕನಿಗೆ ಕೊಡುವಂಥ ಉತ್ತಮ ಗುಣಮಟ್ಟ ಮತ್ತು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಪ್ರಯತ್ನ ಮತ್ತು ನೀವು ಏನು ಆ ಗ್ರಾಹಕನಿಗೆ ಮುಂದೆ ಆ ಒಂದು ಸರ್ವಿಸನ್ನು ಕರೆಕ್ಟಾಗಿ ಕೊಟ್ಟರೆ ಖಂಡಿತವಾಗಿಯೂ ಆ ಸಂಸ್ಥೆ ಬೆಳೀತದೆ. ಆ ನಿಟ್ಟಿನಲ್ಲಿ ಕಿಚನ್ ವರ್ಲ್ಡ್ ಏನು ಗ್ರಾಹಕರಿಗೆ ಹೆಚ್ಚಿನ ಸೇವೆಯನ್ನು ಮಾಡಲಿ. ನಿಮ್ಮ ಈ ಕಚೇರಿ ಮಂಗಳೂರಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನೀವು ಮೇಲೆ ಎತ್ತರಕ್ಕೆ ಬಂದು ಒಂದು ಮಂಗಳೂರು ನಗರದ ಒಂದು ಏನು ಉಪಯುಕ್ತತೆಯನ್ನು ಪಡೆಯುವಿರಿ ಅಂತ ಹೇಳುವಂಥ ಒಂದು ಆಶಯವನ್ನು ಹೇಳ್ತಾ ನಿಮ್ಮ ಈ ವ್ಯವಹಾರಕ್ಕೆ ಅಥವಾ ನಿಮ್ಮ ವ್ಯಾಪಾರ ಕ್ಷೇತ್ರಕ್ಕೆ ನೀವು ಮಾಡತಕ್ಕಂಥ ಪ್ರಯತ್ನಕ್ಕೆ ಆ ಕದ್ರಿ ಮಂಜುನಾಥ ದೇವರು ಮತ್ತು ನೀವು ನಂಬಿಕೊಂಡು ಬಂದಿರತಕ್ಕಂಥ ಎಲ್ಲ ದೈವ ದೇವರುಗಳ ಅನುಗ್ರಹ ಹಿರಿಯರ ಆಶೀರ್ವಾದ ಇರಲಿ. ಖಂಡಿತವಾಗಿಯೂ ನಮ್ಮ ಬೆಂಬಲವನ್ನು ಪ್ರೋತ್ಸಾಹವನ್ನು ನಿಮ್ಮೊಂದಿಗೆ ಸದಾ ಇರ್ತದೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ನನಗೊಂದು ಅವಕಾಶವನ್ನು ಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆ ಜಯಂತನ್ನ ಮತ್ತು ಅವರ ಕುಟುಂಬದವರಿಗೆ ಮತ್ತು ಅವರ ತಂಡದವರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಗ್ಯಾಸ್ ಬರ್ತೀನಿ ಪಕ್ಕ ಐನೊಂದು ಕಡಮದ ಮಿಟ್ಟದಿ ಒಂದು ಗ್ಯಾಸ್ ಎಲ್ಲ ಅದೇ ಪಕ್ಕ ಬೇದ ಬೇದ ನಮ್ಮನೆದ ಆಕರ್ಷಣೆ ಮಾಡಿನ ಒಂಜನಕ್ಲಿಗೆ ಈಸಿ ಆದ ತಿಕ್ಕುನಚ್ಚಿನ ವಸ್ತುನು ದೀಪನಚ್ಚಿನ ಮಾಲ ವಿನ್ಯಾಸದ ಒಂಜಿ ಅಡುಗೆ ಕೋಣದಲ್ಲಿ ಕಿಚನ್ಲೆ ಒಂಜಿ ಪ್ರಾಯೋಗಿಕ ಬರ್ದು ಕೊಲ್ಲಗಟ್ಟದ ಹೆಂಚ ಅಲಂಕಾರ ಮಲ್ಕೊಲಿ ಪಂಪನ ನೆಲೆಟ್ ಬಜಿಪಾದ ಕೋಣ ಸಂಸ್ಥೆ ಇರ್ತದ ಅವು ಕಿಚನ್ ವರ್ಲ್ಡ್ ಮನೆಯ ಬಾರಿ ಕರ್ಮೆ ಆಗುಲು ಕಿಚನ್ ವರ್ಲ್ಡ್ ಒಂಜಿ ಮಾತಾ ಕೂಟದಾಗಲೇ ಇರುದು ಐಟ್ಲ ಜಯಂತ್ ಕಾಪಿಗಾಡ್ನ ಒಂಜಿ ಕಿಚನ್ ವರ್ಲ್ಡ್ ಸಾಪನೆ ಮಲ್ತುಂಡಲ್ಲ ಆರು ವರಿಯೇ ಟೀಪುರ ಆಗ್ಲಿತ್ತು ಐತೊಟ್ಟಿಗೆ ಕೊಡಚಿನ ಅತ್ಲ ಅವೇ ಎಷ್ಟೋ ಜನಕ್ಕೆ ಐಟ್ಲ ಒಂಜಿ ತುಪ್ಪು ಕೊಲ್ಪುನ ಸಂಸ್ಥೆ ಆಗುತ್ತೆ ಎಷ್ಟೋ ಜನ ಬೇಲೆ ತಪ್ಪಿರ್ತಾರೆ ಅಕ್ಲಲ್ಲ ಇಲ್ಲ ಕೊಡೋಣ ಹೆಚ್ಚಿದ್ದಿ ಸಂಸ್ಥೆಯಲ್ಲಿ ಆರಂಭ ಮಾತ್ರ ಉದ್ಯಮದ ತಾನು ಬುಲೆವನ ಮೂಲಕ ತನ್ನೊಟ್ಟಿಗೆ ಪುನಂಚಿನಾಗಲೇನ ಬುಲೆಪವನಚ್ಚಿನ ಕೆಲಸಲು ಉದ್ಯಮದ ಮೂಲಕ ಹಾಕೊಂಡು ಹೆಚ್ಚಿದ್ದಿ ಕಿಚನ್ ವರ್ಲ್ಡ್ 2ನೇ ಸಂಸ್ಥೆ ಇಲ್ಲಿ 3 ಬಾರಿ ಬೆಂಗಳೂರು ವರ್ಲ್ಡ್ ಆರಂಭ ಆದರೆ ಈ ಕಾರ್ಯಕ್ರಮದ ನಚ್ಚಿನ ಚಂದ್ರಶೇಖರ್ ಉಚ್ಚಿಲ ಶುಭಾಶಯ ಕೋರಲು ಮನವಿ. ಇವತ್ತು ಬಹಳ ಸಂತೋಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಸ್ತೀವಿ. ಕಳೆದ 7 ವರ್ಷಗಳಲ್ಲಿ ಒಂದು ವಿನ್ಯಾಸದ ಈ ಒಂದು ಕಿಚನ್ ವರ್ಲ್ಡ್ ಈಗಾಗಲೇ ಜಿತೇಂದ್ರ ಕೊಟ್ಟಾರಿ ಅವರು ಹೇಳಿದಾಗೆ ಒಂದು ಮನೆಯಲ್ಲಿ ಕಿಚನ್ಗೆ ಅಡುಗೆ ಕೋಣೆಗೆ ಎಷ್ಟು ಮಹತ್ವವನ್ನು ಕೊಡ್ತೇವ ಆ ಮಹತ್ವವನ್ನು ಇವತ್ತು ಆ ಮನೆಗೆ ಒಂದು ವಿನ್ಯಾಸ ಮಾಡುವ ಮುಖೇನ ಆ ಒಂದು ಕಟ್ಟಡವನ್ನು ಒಳ್ಳೆಯ ಚಂದದ ಮನೆಯಾಗಿ ಮಾಡಿಸುವುದಕ್ಕೆ ಈ ಒಂದು ಕಿಚನ್ ವರ್ಲ್ಡ್ ಇವರು ವಿನ್ಯಾಸವನ್ನು ಮಾಡಿದ್ದರಿಂದ
ಎಲ್ಲರಿಗೂ ಕೂಡ ಅದು ಒಂದು ಒಳ್ಳೆಯ ನೋಡಲಿಕ್ಕೆ ಮತ್ತು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಇವತ್ತು ವಸತಿ ಮತ್ತು ನಮ್ಮ ಕಚೇರಿಗಳನ್ನು ಇವತ್ತು ಮಾಡುವಂಥ ಒಂದು ಕಾರ್ಯದಲ್ಲಿ ಒಳ್ಳೆಯ ಒಂದು ನುರಿತ ಕೆಲಸಗಾರರನ್ನು ಇಟ್ಟುಕೊಂಡು ಇವತ್ತು ಅದನ್ನು ಚಂದ ಕಾಣಿಸುವಂಥ ಕೆಲಸಗಳು ಮಾಡಿದ್ದಾರೆ. ಈಗಾಗಲೇ ಹೇಳಿದಾಗ ನನ್ನ ಮಿತ್ರರು ಹೇಳಿದಾಗೆ ಕಳೆದ 7 ವರ್ಷದಿಂದ ಬಹಳಷ್ಟು ಜನರಿಗೆ ಒಂದು ಉದ್ಯೋಗವನ್ನು ಕೂಡ ಕೊಡುವಲ್ಲಿ ಯಶಸ್ವಿ ಆಗಿದೆ. ಇವತ್ತು ಈ ಒಂದು ಮಂಗಳೂರಿನ ಬೆಳವಣಿಗೆಯ ಈ ಒಂದು ಜಾಗದಲ್ಲಿ ಒಂದು ಒಳ್ಳೆಯ ಕಚೇರಿ, 2ನೇ ಕಚೇರಿಗೆ ಪಾದಾರ್ಪಣೆ ಮಾಡುವ ಮುಖಾಂತರ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಎನ್ನುವಂಥದ್ದು ನನಗೆ ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಮಂಗಳೂರು ರಾಜ್ಯ ಮಟ್ಟದಲ್ಲೇ ಇವತ್ತು ವಿಸ್ತೃತವಾಗಿರ್ತಕ್ಕಂಥ ಇಂಥ ಒಂದು ಮಳಿಗೆ ಬರಲಿ ಎನ್ನುವಂಥ ಮಾತನ್ನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣಲಿ, ಅವರ ಕುಟುಂಬಕ್ಕೆ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇರೋದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಯಂತ್ ಕಾಪಿಕಾಡು ಮತ್ತು ಅವರ ಕುಟುಂಬಕ್ಕೆ ಇಲ್ಲಿ ನಡೆದಿರತಕ್ಕ ಎಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಅಲ್ಲಿ ಜಯಂತನ ನೆಂಚ ಕೊಡ್ಕೊಂಡು ಅಂಚನೆ ಹಿಂಗೆ ಬಿಸ್ನೆಸ್ ಎಲ್ಲ ಒಂಚೂರು ರಿಲೇಟೆಡ್ ನಮ್ಮ ದಯ ಪಂಡ ಯಾನೆ ಬಾಜಾಪಾಡು ಒಂಜಿ ಕಡೆಟ್ ಇತ್ತ ನಾನೊಂಜಿ ಕಡೆಟ್ ನಾನೊಂಜಿ ಕಂಪನಿಡೆ ಎಂಪ್ಲಾಯ್ ಆಗುಲ್ಲ ಅಂದರೆ ಬಜಾಜ್ ಫೈನಾನ್ಸ್ ಏರಿಯಾ ಹೆಡ್ ಆಗುಲ್ಲ. ಮೂಲು ಜಯಂತನ ದಾದ ಕಿಚನ್ ವರ್ಲ್ಡ್ ಉಂಡು. ಅವಳು ಫೈನಾನ್ಸ್ ಫೆಸಿಲಿಟೀಸ್ನ ನಮಗೆ ಬರೋದಿಲ್ಲ. ಅವಳು ಒಂಜಿ ವರ್ಷ ಅವಡು 2 ವರ್ಷ ಅವಡು ಎಂಚಿಂದ ನಿಖಲ ಇಲ್ಲಾಗ ಏತ್ ಟೈಮ್ದ ಸ್ಕೀಮ್ ಬೋರ್ಡು ಆ ಸ್ಕೀಮ್ ಕನ್ವರ್ಟ್ ಮಂತದ್ದು ನಿಕ್ಲೆಗೆ ಏತ್ ಟೈಮ್ ಕಟ್ಟರ್ ಹಾಕೊಂಡು ನಿಕ್ಲೆಗೆ ಬೋರ್ಡ್ ಆಯ್ನ ಆತ EMI ಮಂತದ್ದು ಏತ್ ವರ್ಷಕ್ಕೆ ನೂಕುಲಿ ಆತೇನು ಮಂತದ್ದು ಕರೆಕ್ಟ್ ಆಯ್ನ ಒಂಜಿ ಸ್ಕೀಮ್ ಮಂತದ್ದು ಕೊರ್ಪುನಂಚಿನ ಆಪ್ಷನ್ ಜಯಂತನ ಅಂಗಡಿ ಇತ್ತು ದುಂಬುಡು ತೊಗೊಂಡು ಇತ್ತಲ್ಲ ಉಂಟು. ಬೊಕ್ಕ ಇಂಬನ ಕ್ವಾಲಿಟಿ ಅವಾರ್ಡ್ ಕೆಲವೊಂದು ಕಸ್ಟಮರ್ನ ಇಲ್ಲಾಗಲ ನಮ್ಮ ಬೋದಿತ್ತ ಎನ್ನ ಫ್ರೆಂಡ್ಸ್ನಾಗ ಅವಾರ್ಡ್ ರಿಲೇಟಿವ್ಸ್ನಾಗ ಅದು ಇಲ್ಲಾಡ್ ಬೋದಿತ್ತ. ಕ್ವಾಲಿಟಿ ಅವಾರ್ಡ್, ಕಾಸ್ಟ್ ಅವಾರ್ಡ್ ರೆಡ್ಲ ಮ್ಯಾಚ್ ಒಂದು ಬೋಪುಂಡು ಮ್ಯಾಚ್ ಒಂದು ಆಯ್ಕೆ ಬೋಪುಂಡು ಬಂದಂಡ ಒಂಜಿ ಕಡೆಟ್ ಕೆಲವರು ದಾದ ಮನ್ ಪೇರು ಬಂಡ ಖಾಲಿ ಕಸ್ಟಮರ್ನ ವೈಪು ರೇಟ್ ಮಾತ್ರ ಹೋಗ್ತಾರೆ ಅಂಡ್ ಇಂದೇ ಅಂಚ ಫ್ಯೂಚರ್ಗೆ ಎಂಚ ಅವೇನು ಸರ್ವಿಸ್ ಕೊರೋಡು ದಾದನ ಅಂಚಿಂಚಾಂಡ ಈಗ ಸರ್ವಿಸ್ ಕೊರ್ಪುನ ಆಯ್ನದು ಬೇಗ ಬೋಪುನ ಬೊಕ್ಕ ಐಟ್ ಕ್ವಾಲಿಟಿ ಅವಾರ್ಡ್ ಇಂದೇನು ಪೂರ ಎಡ್ಡೆಡ್ ಮಂತಂದು ಪೋಂದುಲ್ಲೇರ ಇಂದು ಇಂಕ ಫ್ರೆಂಡ್ಸ್ ಬೊಕ್ಕ ರಿಲೇಟಿವ್ಸ್ ಪಂದು ಗೊತ್ತು ಇಂಕಲೆಲ್ಲ ನಲ್ಲ ಮಂತಿದ್ದ ಕಿಚನ್ ಆಯ್ನಾತ್ ಬೇಗ ಇಂಕಲ ಇಲ್ಲ ಅಂಡ ಐಕಲ ಜಯಂತನೇ ಬಂದ್ಕೊಡುವಂತ ಅನ್ಕೆ ಧನ್ಯವಾದ. ಬುದ್ಧಾದಿ ಒಂದು ಸರ್ವಶಕ್ತಿಲಿನ ಪಾದಗೆ ಅಡ್ಡನು ಬರೋದು ಇನಿ ಎನ್ನ ಸಹೋದರ ಎನ್ನಿನ ಜಯಂತ್ ಕಾಪಿಕಾಡ್ ಎನ್ನ ರಡ್ನೆ ಸಂಸ್ಥೆ ದಿ ಕಿಚನ್ ವರ್ಲ್ಡ್ ಪಂಪಿನ ಸಂಸ್ಥೆದ ಇನಿ ಸಮಾರೋಪ ಸಮಾರಂಭಕ್ಕೆ ಬತ್ತಿನಂಚಿನ ನಮ್ಮ ಕ್ಷೇತ್ರದ ಶಾಸಕರಾಣಿಂಚಿನ UT ದರ್ಪಕ ಅಂಚನೆ ಉದ್ಯಮ ಏನಿಂಚಿನ ಜಿತೇಂದ್ರ ಕೊಟ್ಟಾರಿ ಅಂಚನೆ ಎಂಗ್ಲ ಸಹೋದರಾಣಿಂಚಿನ ಚಂದ್ರಶೇಖರ್ ಉಚ್ಚಿಲ್ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಅಂಚನೆ ಎಂಗ್ಲ ಭವನಿಕ ಕಾರ್ಪೊರೇಟರ್ ಉಳ್ಳಾಲ ನಗರಸಭೆ ಅಂಚನೆ ಎಂಗ್ಲ ಹಿರಿಯರಾಯನಿಂಚಿನ ಕೂಸಪ್ಪ ಪೂಜಾರಿ ಅಂಚನೆ ಹರೀಶ್ ಅಂಬ್ಲಮುಗರು ಅಂಚನೆ ಯುವ ಮೋರ್ಚಾ ಅಧ್ಯಕ್ಷರಾಯನಿಂಚಿನ ಸಚಿನ್ ಮೋರೆ ಅಂಚನೆ ಸಾಯಿ ಪರಿವಾರ್ ಪ್ರಮುಖರು ಸ್ಥಾಪಕರಾಯನಿಂಚಿನ ಪ್ರವೀಣ್ ಎಸ್ ಕೊಂಪಾಲ ಅಂಚನೆ ಜಯಶ್ರೀ ಜಯನ್ ಅಂಚನೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಾಜಿ ಅಧ್ಯಕ್ಷರು ಅಂಚನೆ ನಾಯಕರಂಚಿನ ಹರೀಶ್ ಅಂಬ್ಲಮುಗರ್ ಅಂಚನೆ ಚಂದ್ರಶೇಖರ್ ಅಂಬ್ಲಮುಗರ್ ಅಂಚನೆ ಮಾತ ಹಿರಿಯರ್ಲೇನು ಅಂಚನೆ ಮಾಧ್ಯಮದಲ್ಲಿ ತುಂಬುದಿ ಒಂದು ವಿಶೇಷವಾಗಿ ನಂಚಿನ ಈ ಶುಭ ದಿನಟ್ ಅಪ್ರಮಂತ್ರ ದೇವತನ ಅನುಗ್ರಹಟ್ ಇನಿ ನಮ್ಮ ರಡ್ನೆ ಸಂಸ್ಥೆ ದಿ ಕಿಚನ್ ವರ್ಲ್ಡ್ ಸಂಸ್ಥೆ ಉದೀಪನಾಡು ಆ ಸಂಸ್ಥೆ ಇನಿ ಮಾತಿರ್ಲ ಈ ಜನಕಲು ಇದು ಮುಟಗು ಎನ್ಮ ವರ್ಷಡು ಮಾತ ಜನಕುಲ್ಲ ಸಂಸ್ಥೆಗೆ ಪೂರ್ಣ ಸಹಕಾರ ಕೊಡ್ತೇವೆ ಪೂರ್ಣ ಸಹಕಾರ ಕೊಟ್ಟು ಸಂಸ್ಥೆನ ಬೆಳಗಿಸ್ತೇವೆ ನನಲ ಜನಕಲ್ನ ಮಾತಿರ್ಲ ಸಹಕಾರ ಅತಿ ಅಗತ್ಯ ಉಂಟು ಪಣೊಂದು ಕಿಚನ್ ವರ್ಲ್ಡ್ ಸಂಸ್ಥೆ ನನಾತು ಬುಳೆವಡ ಬಂದು ಎನ್ನ ಅಪ್ಪೆಡ ಪ್ರಾರ್ಥನೆ ಮತ್ತೊಂದು ಅಂಚನೆ ಇನಿ ಸಂಸ್ಥೆದ ಮಾತ ಕೆಲಸ ಕಾರ್ಯವೈಖರಿ ಬೆಳಗೊಂದು ಪೋಡೊಂದು ಪ್ರಾರ್ಥನೆ ಮತ್ತೊಂದು ನನಾತ್ ಸಂಸ್ಥೆ ಪರಿವಾರ ಸಂಸ್ಥೆ ಉದ್ಘಾಟನೆ ಆಪ್ಲಕ ಆ ದೈವಾನುಗ್ರಹ ಉಪ್ಪಡೆಂದು ಪ್ರಾರ್ಥನೆ ಮತ್ತೊಂದು ಎನ್ನ ರೆಡ್ಡು ಪಾತ್ರನ ಮುಗಿತೊಂದಲ್ಲ. ಇಂದಿದ
ಒಳಾಂಗಣ ವಿನ್ಯಾಸ ಇಂಟೀರಿಯರ್ ವಿನ್ಯಾಸ ಮಲ್ಪರೆ ಕೊಡೋದು ಕಾಮಗಾರಿ ನಮ್ಮ ಎಲ್ಲರಿಗೂ ಶುರು ಮಲ್ಪರೆ ಇದು ಇನ್ನೊಂದು ನಮ್ಮ ಕುಟುಂಬಕ್ಕೆ ಕೊರಡು ಮಾಡೋದು ಇಲ್ಲ. ಸದಸ್ಯರ ಕುಳಂಚಿನ ಸನ್ಮಾನ್ಯ ಸಂತೋಷ್ ಕುಮಾರ್ ರೈಗೋಳಿಯನ್ನು ಆತ್ಮೀಯವಾದ ಸ್ವಾಗತ ಬಂದಲ್ಲ. ಈ ಪೊರ್ಲುದ ಪೊರ್ತುಡು ನಮ್ಮ ನಮ್ಮಿನಂಚಿನ ಅಪ್ಪನ ಆಶೀರ್ವಾದಗಳು ಇನಿ ಶುರುವಾಪುನಂಚಿನ ಇನಿ ಉದ್ಘಾಟನೆ ಅಂಚಿನ ನಮ್ಮ ಕಿಚನ್ ವಾಲ್ಡ್ ಅವು ಉತ್ತರೋತ್ತರ ಅಭಿವೃದ್ಧಿ ಅವಾರ್ಡು ಸಮಾಜಕ್ಕೂ ಎಡ್ಡೆ ಸೇವೆ ಕೊರ್ಪುನಂಚಿನ ಸರ್ವೀಸ್ ಕೊರ್ಪುನಂಚಿನ ಬೇಲೆ ನೀರು ಮಂತರನ್ನ ಮನಪರಂದ ನೋದಕ್ಕೆ ನೋದು ವಿಶ್ವಾಸ ಉಂಟು ನಾಲ್ಕು ಕೂಡ ಎಟ್ಲ ಜನಗಳ ಹೃದಯ ಉಂಟದೆ ಎಂಜಿನಲ್ಲ ಕಿಚನ್ಗೆ ಕೂಡ ಅಪ್ಪನ ಇಲ್ಲಿ ಹೊಸ ಇಲ್ಲು ಮನ್ಪುನಗ ಪರ ಇಲ್ಲಿ ರಿನೋವೇಷನ್ ಅನ್ನಗ ಗಿರಿಯಾಗ ಬೋರ್ಡ್ ನನ್ನ ಇರ್ನಕೈತಾರೆ ಬರ್ಪುನ ಎನರ್ಜಿ ಆ ಶಕ್ತಿ ಅವು ಆಶೀರ್ವಾದ ಮಾತ್ರ ಬರೆಯಲು ಸಾಧ್ಯತೆ ಅವು ನೂದಿಗೆ ನೂದು ಹಿರೇಗುಂಡು ಇರ್ನ ಇಡೀ ಫ್ಯಾಮಿಲಿ ದಾದ ಬಂದ ದೇವರೇ ನಮ್ಮ ನಂಜಿನ ಕುಟುಂಬ ಆಯ್ತಾ ಆಶೀರ್ವಾದ ಉಂಟು ದೇವರೇನು ನಮ್ಮೊಂದು ಬರ್ತದೆ ನೂರಾರು ಜನಕ್ಕೂ ಬೇಲೆ ಕೊಡ್ತನ ಸೇವೆ ಮಂತದ ನಂಜಿನ ಶಕ್ತಿ ನಿಕೇಡ ಉಂಟು ಅವು ನಿರಂತರವಾದ ನಿಕ್ಲೆ ಇಪ್ಪರ ಪಂಡದ ದೇವರ ಪ್ರಾರ್ಥನೆ ಮಂತೊಂದು ಈ ದೀಪಾವಳಿದ ಪರ್ವಕಾಲ ನಿಕ್ಲೆ ಮಾತೆರೆಗಳ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯ ಕೀರ್ತಿನ ಅನುಗ್ರಹಿಸರಂತೆ ದೇವರ ಪ್ರಾರ್ಥನೆ ಮಂತೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರ ಉಡಲ್ದಿಂಜಿನ ಸೊಲುಮೇಲಿನ ಸಂದಾದ ಎನ್ನ ಪಾತ್ರ ಉಂಟವೆ. ಜೈ ಹಿಂದ್ ಜೈ ಕರ್ನಾಟಕ. ಮಾಧ್ಯಮದ ಮಿತ್ರ ಇಲಾಖೆಗಳ ಉಡಲ್ತೀನಿ ಸುಳ್ಳು ಸಂದಾವುದು ಇಲ್ಲಿ ಮಾತ್ರ ಬರ್ಕೊಂಡೈತೆ ಈ ಕಚೇರಿಗೆ ಬರೋದು ಹೋಗುದು ಕುಳ್ಳ ಬರೋದು ಹೋಗುದು ಪುಲೆ ಪಡೆದು ಶುಭಾಶಯ ಸಲ್ಲಿಸ